ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಾನು 8ನೇ ತರಗತಿಯ ಪಾಠವಾಗಿರ್ತಕ್ಕಂತಹ ಯಶೋಧರಿ ಎಂಬ ಪಾಠವನ್ನು ಮಾಡ್ತಾ ಹೋಗ್ತೀನಿ. ಹಾಗಾದ್ರೆ ಈ ಯಶೋಧರೆ ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಗೊತ್ತಾಗ್ಲಿಲ್ವಾ? ನಿಮಗೆ ಆಸೆಯೇ ದುಃಖಕ್ಕೆ ಮೂಲ ಅಂತೇಳಿ ಹೇಳಿದವರು ಯಾರು ಅಂತ ಜ್ಞಾಪನ ಇದೆಯಾ ಮಕ್ಕಳೇ? ಯಾರೇಳಿ? ಗೌತಮ ಬುದ್ಧ. ಗೌತಮ ಬುದ್ಧನ ಹೆಂಡತಿಯೇ ಈ ಯಶೋಧರೆ. ಈ ಪಾಠದಲ್ಲಿ ಬರ್ತಕ್ಕಂತಹ ಈ ಒಂದು ನಾಟಕ, ಇದು ಪಾಠ ಅನ್ನೋದಕ್ಕಿಂತ ಈ ನಾಟಕವನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಈ ಪಾಠದ ಲೇಖಕರ ಒಂದು ಪರಿಚಯವನ್ನು ಮಾಡ್ಕೊಳ್ತಾ ಹೋಗೋಣ. ಯಾರಪ್ಪ ಅಂತಂದ್ರೆ ಲೇಖಕರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಇವರ ಕಾಲವನ್ನು ನಾವು ನೋಡ್ತಾ ಹೋದ್ರೆ 6/6/1891. ಇವರ ಸ್ಥಳ ಯಾವ್ದಪ್ಪ ಅಂದ್ರೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿಯವರು. ಇವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಸಣ್ಣ ಕಥೆಗಳ ಜನಕ ಎಂದೇ ಖ್ಯಾತಿ ಪಡೆದಿದ್ದಾರೆ. ಶ್ರೀನಿವಾಸ ಎಂಬ ಕಾವ್ಯನಾಮದಿಂದ ಹೆಸರಾಂತ ವ್ಯಕ್ತಿಯಾರು ನಮ್ಮ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಇವರು ತುಂಬು ಬಡತನವಿದ್ದರೂ ಸಹ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ಉತ್ತಮ ದರ್ಜೆಯಲ್ಲಿ ಇಂಗ್ಲಿಷ್ MA ಪದವಿಯನ್ನು ಪಡೆದರು. ಅಷ್ಟೇ ಅಲ್ಲ, ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿಯೇ ಮೊದಲ ಸ್ಥಾನ ಪಡೆದು ಅಸಿಸ್ಟೆಂಟ್ ಕಮಿಷನರ್ ಆಗಿ ರಾಜ್ಯದ ವಿವಿಧ ಕರ್ತವ್ಯಗಳಲ್ಲಿ ನಿರ್ವಹಿಸಿ ನಿವೃತ್ತರಾದರು. ಇವರು ನಾಟಕ, ಕಾವ್ಯ, ಕಾದಂಬರಿ, ವಿಮರ್ಶೆ ಹೀಗೆ ಕನ್ನಡ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೃತಿ ರಚಿಸಿದ್ದಾರೆ. ಹಾಗಾದ್ರೆ ಇವರು ರಚಿಸಿರ್ತಕ್ಕಂತಹ ಕೃತಿಗಳನ್ನು ನಾವು ಈಗ ನೋಡ್ತಾ ಹೋಗೋಣ. ಇವರನ್ನು ಸಣ್ಣ ಕಥೆಗಳ ಜನಕ ಅಂತೇಳಿ ಕರಿತೀವಿ ಅಂತ ಹೇಳಿದ್ದೆ. ಹಾಗಾಗಿ ಸಣ್ಣ ಕಥೆಗಳು ಒಟ್ಟು 13 ಸಂಪುಟಗಳಲ್ಲಿ ಪ್ರಕಟವಾಗಿದೆ. ಇವರ ಪ್ರಮುಖ ಕೃತಿಗಳನ್ನು ನಾವು ನೋಡ್ತಾ ಹೋದ್ರೆ ಗೌತಮಿ ಹೇಳಿದ ಕತೆ, ಸಾರಿಪುತ್ರನ ಕೊನೆಯ ದಿನಗಳು, ಅಲ್ಲದೆ ಕುಚೇಲನ ಒಂದು ಭಾಗ್ಯ, ಹೇಮಕೂಟದಿಂದ ಬಂದ ಮೇಲೆ, ಚಿಕ್ಕ ವೀರ ರಾಜೇಂದ್ರ. ಈ ಒಂದು ಕೃತಿಗೆ 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಕನ್ನಡ ಸಾಹಿತ್ಯ ಲೋಕಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದ್ದಾವೆ. ಅದರಲ್ಲಿ 4ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು ಯಾರು? ನಮ್ಮ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಇವರು 6/6/1986ರಲ್ಲಿ ನಿಧನ ಹೊಂದಿದರು. ಪ್ರಸ್ತುತ ಗದ್ಯ ಭಾಗವನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಯಶೋಧರೆ ಎಂಬ ನಾಟಕದಿಂದ ಸಂಪಾದಿಸಿ ನಿಗದಿಪಡಿಸಲಾಗಿದೆ. ಪ್ರಸ್ತುತ ಒಂದು ನಾಟಕದ ನಾವು ಒಂದು ಪ್ರವೇಶವನ್ನು ನಾವು ನೋಡ್ತಾ ಹೋದ್ರೆ ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ನಾಟಕವು ಒಂದು. ಕಾವ್ಯಗಳಲ್ಲಿ ನಾಟಕ ಮನೋಹರವಾದದ್ದು. ನಾಟಕದಲ್ಲಿ ಪಾತ್ರಗಳ ಒಂದು ಅಭಿನಯ, ದೃಶ್ಯಾವಳಿಗಳು, ಸಂಭಾಷಣೆ, ಸಂಗೀತ ಮೊದಲಾದವುಗಳು ನೋಡುಗರ ಮನಸ್ಸನ್ನು ಸೂರೆಗೊಳ್ಳುತ್ತವೆ. ಇತಿಹಾಸದಲ್ಲಿ ಬರುವ ಮಹಾಪುರುಷರು, ಯುಗ ಪ್ರವರ್ತಕರು ಮೊದಲಾದವರ ಒಂದು ಪರಿಚಯವನ್ನು ಹಾಗೂ ಅಂದಿನ ಒಂದು ಸಾಮಾಜಿಕ ವ್ಯವಸ್ಥೆಗಳ ಪ್ರತಿಬಿಂಬವಾಗಿ ಮೂಡಿ ಬಂದವುಗಳೇ ಐತಿಹಾಸಿಕ ನಾಟಕಗಳು. ಈ ಒಂದು ನಿಟ್ಟಿನಲ್ಲಿ ಕಪಿಲ ವಸ್ತುವಿನ ರಾಜಕುಮಾರ ಸಿದ್ಧಾರ್ಥ ಬುದ್ಧನಾಗ ಬಯಸಿ ರಾತ್ರೋರಾತ್ರಿ ಯಾರಿಗೂ ತಿಳಿಸದೆ ರಾಜ್ಯವನ್ನು ಪರಿತ್ಯಾಗ ಮಾಡಿ ಹೋಗುತ್ತಾನೆ. ಆದರೆ ಇತ್ತ ಆತನ ಮಡಿದಿ ಯಶೋಧರೆ ಅನುಭವಿಸುತ್ತಿದ್ದ ಭಯ, ಆತಂಕ ಹಾಗೂ ಮಾನಸಿಕ ತುಮುಲಗಳನ್ನು ಈ ಒಂದು ನಾಟಕದಲ್ಲಿ ಪ್ರೇಕ್ಷಕರ ಒಂದು ಮನಮುಟ್ಟುವಂತೆ ಮನೋಜ್ಞವಾಗಿ ಚಿತ್ರಿಸಲಾಗಿದೆ. ಕಪಿಲ ವಸ್ತುವಿನ ರಾಜನಾಗಿರ್ತಕ್ಕಂಥವನು ಶುದ್ಧೋಧನನ ಮಗನೇ ಈ ಒಂದು ಸಿದ್ಧಾರ್ಥ ಅಥವಾ ಗೌತಮ ಬುದ್ಧ. ಈ ಒಂದು ಗೌತಮ ಬುದ್ಧನ ತಾಯಿಯ ಹೆಸರು ಮಾಯಾದೇವಿ ಅಂತೇಳಿ. ಈ ಒಂದು ಸಿದ್ಧಾರ್ಥ ಜನನವಾಗಿ ಕೆಲವೇ ದಿನಗಳಲ್ಲಿ ಈ ಮಾಯಾದೇವಿ ಏನ್ ಮಾಡ್ತಾಳೆ? ಮರಣ ಹೊಂದ್ತಾಳೆ. ಆಗ ಸಾಕು ತಾಯಿ ಆಗಿರ್ತಕ್ಕಂತಹ ತನ್ನ ಚಿಕ್ಕಮ್ಮನಾಗಿರ್ತಕ್ಕಂತಹ ಗೌತಮಿಯ ಕೆಳಗೆ ಇವನು ಬೆಳೀತಾ ಹೋಗ್ತಾನೆ. ಹೀಗಿರ್ಬೇಕಾದ್ರೆ ಆತನಿಗೆ ಶುದ್ಧೋಧನನಿಗೆ ಏನು ಒಬ್ಬ ಮಹಾನ್ ಚಕ್ರವರ್ತಿಯನ್ನಾಗಿ ಮಾಡಬೇಕು ಮಗನನ್ನ ಅಂತೇಳಿ ಒಂದು ಆಸೆ ಇರುತ್ತೆ. ಆಗ ಒಬ್ಬ ಜ್ಯೋತಿಷ್ಯರು ಹೇಳಿದ ಹಾಗೆ ಈತ ಒಬ್ಬ ದೊಡ್ಡ ಮಹಾನ್ ಚಕ್ರವರ್ತಿ ಆಗ್ತಾನೆ, ಇಲ್ಲ ಅಂತಂದ್ರೆ ಸನ್ಯಾಸಿ ಆಗ್ತಾನೆ ಅಂತ ಹೇಳಿದಾಗ ಅದನ್ನ
ಈತ ಏನ್ ಮಾಡ್ತಾನೆ ಶುದ್ಧೋಧನ, ಈ ಸಿದ್ಧಾರ್ಥನನ್ನ ಸನ್ಯಾಸಿ ಆಗೋದು ಬೇಡ, ನನ್ನ ಮಗನನ್ನು ಒಬ್ಬ ಮಹಾನ್ ಸಾಮ್ರಾಟ ಚಕ್ರವರ್ತಿಯನ್ನಾಗಿ ಮಾಡಬೇಕು ಎಂಬ ಅಭಿಲಾಷೆಯಿಂದ ತನ್ನ ಅರಮನೆಯಲ್ಲಿಯೇ ಈತನನ್ನ ಬಂಧಿಸಿ ಇಟ್ಕೊಳ್ತಾರೆ. ಅಂದ್ರೆ ಎಲ್ಲಿಗೂ ಹೊರಗಡೆ ಬಿಡೋದಿಲ್ಲ. ಆ 4 ಗೋಡೆಗಳ ಒಳಗೆ ಈತನಿಗೆ ಅಂದ್ರೆ ಸಿದ್ಧಾರ್ಥನಿಗೆ ಎಲ್ಲಾ ವಿದ್ಯೆಗಳನ್ನು ಕಲಿಸ್ತಾ ಹೋಗ್ತಾನೆ. ಈಗಿರ್ಬೇಕಾದ್ರೆ ಅವನಿಗೆ ಒಂದು 16-17 ವಯಸ್ಸಾದ್ಮೇಲೆ ಯಶೋಧರೆ ಎಂಬ ಕನ್ಯೆಯೊಂದಿಗೆ ವಿವಾಹ ಮಾಡ್ತಾನೆ. ವಿವಾಹ ಆದ್ಮೇಲೆ ಸ್ವಲ್ಪ ದಿನಗಳಾದ್ಮೇಲೆ ಅವನಿಗೆ ಯಾರು ರಾಹುಲ ಎಂಬ ಮಗನ ಜನನವಾಗುತ್ತೆ. ನಂತರ ಈ ಸಿದ್ಧಾರ್ಥ ಏನ್ ಮಾಡ್ತಾನೆ, ತನ್ನ ಒಬ್ಬ ಸೇವಕನಾಗಿರ್ತಕ್ಕಂತಹ ಚನ್ನನೊಂದಿಗೆ ಹೊರಗಡೆ ಬರ್ತಾನೆ. ಹೊರಗಡೆ ಬಂದಾಗ ಅಲ್ಲಿ ಹೊರಗಿನ ಪ್ರಪಂಚವನ್ನು ಸುತ್ತಾಡ್ಕೊಂಡು ಬರ್ಬೇಕಾದ್ರೆ 4 ದೃಶ್ಯಗಳನ್ನ 4 ಘಟನೆಗಳನ್ನ ನೋಡ್ತಾ ಹೋಗ್ತಾನೆ. ಏನಪ್ಪ ಅಂತಂದ್ರೆ, ಒಂದು ಶವ, ಒಬ್ಬ ಮುದುಕ, ಒಬ್ಬ ಸನ್ಯಾಸಿ, ಒಬ್ಬ ರೋಗಿಯನ್ನ ನೋಡ್ತಾನೆ. ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳ್ಬಿಟ್ಟು ಚನ್ನನಲ್ಲಿ ಕೇಳಿದಾಗ ಅದಕ್ಕೆ ಕಾರಣವನ್ನು ತಿಳಿದಾಗ ಜೀವನ ಅಂದ್ರೆ ಇಷ್ಟೇನಾ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ಆತ ಪರಿತ್ಯಾಗವನ್ನ ಮಾಡ್ತಾನೆ. ತನ್ನ ರಾಜ್ಯವನ್ನ, ಹೆಂಡತಿ ಮಕ್ಕಳನ್ನ ಎಲ್ಲವನ್ನ ಪರಿತ್ಯಾಗ ಮಾಡಿ ತಾನು ಸನ್ಯಾಸಿ ಆಗಲು ಏನ್ ಮಾಡ್ತಾನೆ ಅನ್ಕೊಳ್ತಾನೆ, ಸನ್ಯಾಸಿ ಆಗ್ಬೇಕು ಅಂತ. ಆಗ ಮನೆ ಬಿಟ್ಟು ಹೋಗ್ತಾನೆ. ಸಿದ್ಧಾರ್ಥ ಇಲ್ಲಿ ರಾಜ್ಯವನ್ನು ಪರಿತ್ಯಾಗ ಮಾಡಿಬಿಟ್ಟು 10 ವರ್ಷಗಳು ಕಳೆದಿವೆ. ತಂದೆಯನ್ನೇ ಕಾಣದ ಮಗ ರಾಹುಲನಿಗೂ 10 ವರ್ಷಗಳಾಗಿವೆ. ಇತ್ತ ಕಪಿಲ ವಸ್ತುವಿನ ಅರಮನೆಯ ಅಂತಃಪುರದಲ್ಲಿ ಯಶೋಧರ ಒಬ್ಬಳೆ ಚಿಂತಾಮಗ್ನಳಾಗಿ ಸಿದ್ಧಾರ್ಥನ ಒಂದು ಪಟವನ್ನು ಅಂದ್ರೆ ಭಾವಚಿತ್ರವನ್ನು ನೋಡುತ್ತಾ ಕಣ್ಣೀರಿಡುತ್ತಾ ಕುಳಿತಿರುತ್ತಾಳೆ. ದುಃಖಿಸಲು ಕಾರಣವನ್ನು ಆಕೆಯ ಸಖಿ ಅಂಬಿಕೆ ಕೇಳಲಾಗಿ, ಇಂದಿನ ರಾತ್ರಿ ಅಮಂಗಳವನ್ನು ಸೂಚಿಸುವ ಕನಸೊಂದನ್ನು ಕಂಡೆನೆಂದು ಹೇಳುತ್ತಾ, 10 ವರ್ಷಗಳ ಹಿಂದೆ ಇಂತಹ ಕನಸೊಂದನ್ನು ಕಂಡು ಎಚ್ಚರವಾಗಿ ನೋಡಿದರೆ ನನ್ನ ಮನದನ್ನ ಇರದೆ ರಾಜ್ಯ ತೊರೆದು ಹೋಗಿದ್ದ. ಅಂದ್ರೆ ತನ್ನ ಗಂಡನಾಗಿರ್ತಕ್ಕಂಥ ಸಿದ್ಧಾರ್ಥ ಇರೋದಿಲ್ಲ. ಇದು ಕನಸಿನಿಂದ ಎಚ್ಚೆತ್ತು ನೋಡಿದರೆ ಮಗ ಇದ್ದಾನೆ. ಇಂದು ಅದೇ ತರ ಕನಸು ಬಿದ್ದಿದ್ದಂತೆ. ಆ ಕನಸಿನಿಂದ ಎಚ್ಚೆತ್ತು ನೋಡಿಕೊಂಡಾಗ ಪಕ್ಕದಲ್ಲಿ ಮಗ ಇದ್ದಾನೆ, ಆದರೆ ಎಲ್ಲಿ ನನ್ನನ್ನು ತೊರೆದು ಹೋಗುತ್ತಾನೆಂದು ವ್ಯಾಕುಲತೆಗೆ ಒಳಗಾಗುವುದಾಗಿ ತಿಳಿಸುತ್ತಾಳೆ. ಅಭ್ಯಾಸಕ್ಕೆ ಹೋಗಿದ ರಾಹುಲನು ಬಂದು, ಅಮ್ಮ, ತಂದೆಯನ್ನು ನಾನು ನೋಡಿಯೇ ಇಲ್ಲ, ಆತನನ್ನು ಕರೆತರಲು ನಾನು ಹೋಗುವುದಾಗಿ ತಿಳಿಸುತ್ತಾ ಇದಕ್ಕೆ ತಾತನ ಒಂದು ಅನುಮತಿ ಪಡೆದಿರುವುದಾಗಿ ತಿಳಿಸುತ್ತಾನೆ. ಇದರಿಂದಾಗಿ ಆತಂಕಗೊಂಡ ರಾಜನನ್ನು ಕರೆಯಲು ಸಖಿ ಅಂಬಿಕೆಯನ್ನು ಕಳಿಸುತ್ತಾಳೆ. ರಾಜ ಅಂತಃಪುರಕ್ಕೆ ಅಂಬಿಕೆಯೊಂದಿಗೆ ಆಗಮಿಸುತ್ತಾನೆ. ಆ ಒಂದು ದೃಶ್ಯದಿಂದ ಈ ಒಂದು ನಾಟಕ ಪ್ರಾರಂಭವಾಗುತ್ತೆ. ಈಗ ಈ ನಾಟಕವನ್ನ ನೋಡ್ತಾ ಹೋಗೋಣ ಮಕ್ಕಳೇ. ಯಶೋಧರೆ ಪಟದ ಅಡಿಗೆ ತಲೆ ಇಟ್ಟು ದುಃಖಿಸುವಳು. ರಾಹುಲನು ಹೂಗಳನ್ನು ತೆಗೆದು ಪೀಠದ ಮೇಲೆ ಹಾಕುವನು. ತಾಯ ಒಂದು ಹರಳಿಗೆ ಒಂದು ಹೂವನ್ನಿಟ್ಟು ಸೊಗಸು ನೋಡುವನು. ಅದೇ ವೇಳೆಗೆ ರಾಜನು ಅಂಬಿಕೆಯು ಬರುವರು. ಇಲ್ಲಿ ಯಶೋಧರೆ ಒಂದು ಸಿದ್ಧಾರ್ಥನ ಒಂದು ಪಟ ಅಂತಂದ್ರೇನು, ಭಾವಚಿತ್ರದ ಮುಂದೆ ದುಃಖಿಸುತ್ತಾ ಮಲಗಿಕೊಂಡಿದ್ದಾಳೆ. ಆ ದುಃಖಿಸುತ್ತಾ ಹೀಗೆ ಹೊರಗಿಕೊಂಡಿದ್ದಾಳೆ. ರಾಹುಲ ಏನ್ ಮಾಡ್ತಾನೆ, ಅಲ್ಲಿರ್ತಕ್ಕಂತಹ ಹೂಗಳನ್ನು ತೆಗೆದ್ಬಿಟ್ಟು ಒಂದು ಪೀಠದ ಮೇಲೆ ಹಾಕ್ತಾನೆ. ನಂತರ ಒಂದು ಹೂವನ್ನು ತೆಗೆದುಕೊಂಡ್ಬಿಟ್ಟು ತನ್ನ ತಾಯಿಯ ಒಂದು ಜಡೆಗೆ ಅಥವಾ ಕೂದಲಿಗೆ ಇಟ್ಬಿಟ್ಟು ಆ ತಾಯಿಯ ಒಂದು ಮುಖವನ್ನ ಅಥವಾ ಅದರ ಒಂದು ಸೊಗಸನ್ನು ನೋಡ್ತಾ ಇರ್ತಾನೆ. ಅಂತಹ ಒಂದು ಸಂದರ್ಭದಲ್ಲಿ ರಾಜನಾಗಿರ್ತಕ್ಕಂತಹ ಯಾರು ಶುದ್ಧೋಧನ ಬರ್ತಾನೆ. ಮತ್ತೆ ಈ ಯಶೋಧರ ಸಖಿಯಾಗಿರ್ತಕ್ಕಂತಹ ಅಂಬಿಕೆಯು ಸಹ ಅಲ್ಲಿಗೆ ಬರ್ತಾರೆ. ರಾಜ, ಅಮ್ಮಾಜಿ ಬಂದಿಹೆನು. ಯಶೋಧರೆ ಎದ್ದು ಬಂದು ನಮಸ್ಕರಿಸಿ ಪೀಠವನ್ನು ಕೊಡಬೇಕು. ನಾನು ಬಹುದಿನದಿಂದ ನಿಮ್ಮ ಬೇಡುತ್ತಲಿದ್ದೆ. ಸೋದರಿಯ ಸುತೆ ಎಂದು ಎಳೆತನದಲ್ಲಿ ನನ್ನ ಕರೆ ತಂದಿರಿ. ಸಾಕಿ ಸಲಹಿದಿರಿ. ಸೊಸೆಯಾಗಿ ಮನೆಗೆ ಹೋಗಿಸಿದಿರಿ. ಬಾಳುವೆಯನ್ನು ಧರಿಸಿದಿರಿ. ಕನಸಿರಲಿ ಎಣಿಸಲಾಗದ ಸೌಖ್ಯಗಳ ನಾನು ನಿಮ್ಮ ಒಂದು ಅರಮನೆಯಲ್ಲಿ ಅನುಭವಿಸಿ ಸುಖಿಸಿದ್ದೇನು. ಇಲ್ಲಿ ರಾಜ ಬಂದಿದ ತಕ್ಷಣ ಏನಮ್ಮ ಅಂತೇಳಿ ಕೇಳ್ತಾನೆ. ಆಗ ಯಶೋಧರೆ ಎದ್ದು ಬಂದ್ಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ಕುಳಿತುಕೊಳ್ಳೋದಕ್ಕೆ ಒಂದು ಪೀಠವನ್ನ ಕೊಡ್ತಾಳೆ. ಕೊಟ್ಬಿಟ್ಟು ಹೇಳ್ತಾಳೆ, ನಾನು ಬಹುದಿನದಿಂದ ನಿಮ್ಮನ್ನು ಬೇಡ್ತಾ ಇದ್ದೆ.
ನಾನು ನಿನ್ನ ಸೋದರಿಯ ಸುತೆ ಅಂದರೆ ಅವಳು ತಂಗಿಯ ಮಗಳಾಗಿರ್ತಾಳೆ. ಚಿಕ್ಕವಳಿದ್ದಾಗಲೇ ಇಲ್ಲಿಗೆ ಅಂದರೆ ಕಪಿಲವಸ್ತುಗೆ ಕರೆತಂದಿರ್ತಾರೆ. ಸಾಕಿದಿರಿ, ಸಲಹಿದಿರಿ, ಅಷ್ಟೇ ಅಲ್ಲ ಸೊಸೆಯಾಗಿ ಮಾಡ್ಕೊಂಡಿದ್ದೀರಾ, ನನ್ನನ್ನು ಮನೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀರಾ, ನನ್ನ ಜೀವನವನ್ನೇ ಉದ್ಧಾರ ಮಾಡಿದ್ದೀರಾ. ಇಲ್ಲಿ ಸಿದ್ಧಾರ್ಥನನ್ನು ಕೊಟ್ಟು ವಿವಾಹ ಮಾಡಿದ್ಮೇಲೆ ಅವಳ ಬದುಕು ಅಲ್ಲೇ ಸಾಗುತ್ತೆ. ಹೀಗೆ ಇರಬೇಕಾದ್ರೆ ನಾನು ಕನಸಿನಲ್ಲಿ ಸಹ ಈ ಥರ ಆಗ್ತೀನಿ ಅಂತ ಎಣಿಸಿರ್ಲಿಲ್ಲ. ಆ ರೀತಿ ನನ್ನನ್ನು ಸುಖ ಸೌಖ್ಯಗಳಿಂದ ನೀವು ಸಾಕಿದ್ದೀರಾ, ಈ ಒಂದು ಅರಮನೆಯಲ್ಲಿ ನಾನು ಸುಖವನ್ನು ಅನುಭವಿಸಿದ್ದೇನೆ ಅಂತ ಹೇಳ್ತಾಳೆ. ಯಾರು? ಯಶೋಧರೆ. ಅದಕ್ಕೆ ರಾಜ ನನ್ನ ಅರಮನೆಯಲ್ಲಿ ಅಂತ ಹೇಳ್ತಾರೆ. ಯಶೋಧರೆ, ನಮ್ಮ ಅರಮನೆಯಲ್ಲಿ ನಿಮ್ಮ ಐಶ್ವರ್ಯದಲ್ಲಿ ಕಣ ಮಾತ್ರವನ್ನು ನನಗೆ ಇಲ್ಲವೆನ್ನದೆ ನನ್ನ ಪರಿಪಾಲಿಸಿದಿರಿ, ಪತಿಯನ್ನಿತ್ತಿರಿ, ಬಾಲದೇವರಾಗಿರಲೆಂದು ಪತಿ ನಿಮ್ಮೊಮ್ಮೆ ನೀಡಿರಿ, ನನ್ನನ್ನು ರಕ್ಷಿಸಿರಿ. ಯಶೋಧರೆ, ನಿಮ್ಮ ಒಂದು ಮನೆಯಲ್ಲೇ ನನ್ನನ್ನು ಸಾಕಿ ಸಲಹಿ ಎಲ್ಲ ಮಾಡಿದ್ದೀರಾ. ಅಷ್ಟೇ ಅಲ್ಲ, ನಿಮ್ಮ ಒಂದು ಐಶ್ವರ್ಯದಲ್ಲಿ ಒಂದು ಕಣ ಮಾತ್ರ ನನಗೆ ಇಲ್ಲವೆನ್ನದೆ ನನ್ನನ್ನು ಸಾಕಿದ್ದೀರಿ. ಮತ್ತೆ ಏನು ಹೇಳ್ತೀರಾ? ನಿಮ್ಮ ಮಗನನ್ನು ಕೊಟ್ಟು ನನಗೆ ವಿವಾಹ ಮಾಡಿದ್ದೀರಾ. ಅಷ್ಟೇ ಅಲ್ಲ, ನಾನು ಹೇಗಿದ್ದೀನಿ ಅಂದರೆ ಇಲ್ಲಿ ಬಾಲದೇವರಾಗಿರಲೆಂದು ಮತ್ತೊಮ್ಮೆ ನಾನು ಇಲ್ಲಿ ಉಳಿದುಕೊಳ್ಳೋದಕ್ಕೆ ನಿಮ್ಮ ಮಗನನ್ನ ಅಥವಾ ನನ್ನ ಪತಿಯ ನಿನ್ನೊಮ್ಮೆ ನೀಡಿರಿ, ನನ್ನನ್ನು ರಕ್ಷಿಸ್ರಿ ಅಂತ ಹೇಳಿ ಬೇಡ್ಕೊಳ್ತಾಳೆ. ರಾಜ, ಏನು ಮಾಡೆಂದು ಕೇಳುವೆ? ಏನು ಮಾಡಲಿ, ಏನು ಅಂತ ಕೇಳ್ತಾನೆ. ಏನು ಮಾಡಬೇಕು ಕೇಳು ಅಂತ ಹೇಳಿದಾಗ ಯಶೋಧರೆ, ನಮ್ಮ ಅಣ್ಣಾಜಿ ಅಂದರೆ ಯಾರಿಲ್ಲಿ? ಮಗ ರಾಹುಲ. ತಂದೆಯನ್ನು ಕರೆತರಲು ಹೋಗುವೆನು ಎನ್ನಲಾಗಿ ನೀವು ಒಪ್ಪಿದಿರಂತೆ. ತಂದೆಯನ್ನು ಕರೆತರೋದಕ್ಕೆ ಹೋಗ್ತೀನಿ ಅಂದಾಗ ನೀವು ಒಪ್ಪಿದಿರಂತೆ. ನಾನು ನಿಮ್ಮನ್ನು ಮೊದಲೇ ಬೇಡಿಕೊಂಡಿದ್ದೆ. ನಾನವರೆಡೆಗೆ ಹೋಗುವೆನು, ಇಲ್ಲಿಯೇ ನಿಲ್ಲಿಸಿಕೊಳ್ಳಿರಿ ಅಂತ ಹೇಳಿಬಿಟ್ಟು ನಾನು ನನ್ನ ಪತಿಯನ್ನು ಕರೆತರೋದಕ್ಕೆ ಹೋಗ್ತೀನಿ, ನೀವು ಇವನನ್ನ ಅಂದ್ರೆ ರಾಹುಲನನ್ನ ಇಲ್ಲಿಯೇ ನಿಲ್ಲಿಸಿಕೊಳ್ಳ್ರಿ, ಇಲ್ಲೇ ಇಟ್ಕೊಳ್ರಿ, ನಾನು ಹೋಗಿ ಕರೆತರ್ತೀನಿ ಅಂದಿದ್ರಂತೆ ಒಮ್ಮೆ ಯಶೋಧರೆ. ಆಗ ರಾಜ ಹೇಳ್ತಾನೆ, ಅಮ್ಮಾಜಿ, ಬಾಲಕನು ತಂದೆಯನ್ನು ಕರೆತರುವೆನೆಂದೆನಲು ಕೇವಲ ವಿನೋದದಲ್ಲಿ ಆಗಬಹುದೆಂದೆನು. ಅವನಿನ್ನು ಬಾಲಕ ಅಂದ್ರೆ ಚಿಕ್ಕವನು. ರಾಹುಲ ಕೇಳಿದಾಗ ಅವನು ನಾನು ತಂದೆಯನ್ನು ಕರೆತರ್ತೀನಿ ಅಂತ ಹೇಳಿದಾಗ ಅವನಿನ್ನು ಚಿಕ್ಕವನಲ್ವಾ, ಕೇವಲ ಏನ್ ಮಾಡಿದೆ, ವಿನೋದದಲ್ಲಿ ಅಂದ್ರೆ ಹಾಸ್ಯವಾಗಿ ಆಯ್ತಪ್ಪ ಕರೆತರುವಂತೆ ಅಂತೇಳಿ ಆಗಬಹುದು ಎಂದೆನು. ನಮ್ಮ ಕುವರನು ಕರೆತರಬೇಕು ಎನ್ನಲಾಗಿ ಓಹೋ ಬೇಹಿಲ್ಲವೇ, ಎಳೆಯವನನ್ನು ಕಳುಹುವರೆ. ನನ್ನ ಮಗನನ್ನ ಕರೆತರೋದಕ್ಕೆ ಇವನು ಹೋಗ್ತೀನಿ ಅಂದಾಗ ನನಗೆ ಖುಷಿ ಆಯ್ತು. ಆದ್ರೆ ಇವನನ್ನ ಕಳಿಸೋದಕ್ಕೆ ಎಳೆಯವನು ಅಂದ್ರೆ ಚಿಕ್ಕವನು, ಹೇಗೆ ಕಳಿಸೋದು ಅಂತ ಹೇಳ್ಬಿಟ್ಟು ಇಲ್ಲಿ ರಾಜ ಹೇಳ್ತಾನೆ. ರಾಹುಲ, ಏನು ತಾತ, ಮುನ್ನ ಹೋಗಬಹುದೆಂದವರು ಈಗ ಉಂಟೆ ಎಂದು ಹೇಳುವಿರಿ. ದೊಡ್ಡವರು ನನಗೊಂದು ಮಾತನಾಡುತ್ತಾ ತಾಯಿ ಕೇಳಿದರೆ ಬೇರೊಂದು ಮಾತು ಹೇಳುವಿರೋ. ನಾ ಹೋಗುವೆನು. ಅಮ್ಮ ಹಿಂದುಳಿತಲಿದ್ದರೂ ಅಣ್ಣ ಬಾರದಿರೆ ಅಳುತ್ತಲೇ ಇರುವರು. ನಾ ಹೋಗಿ ಕರೆತರುವೆನು. ಇಲ್ಲಿ ರಾಹುಲ, ಏನ್ ತಾತ, ಮೊದಲು ನೀವು ಹೇಳಿದ್ರಲ್ವಾ ಅಪ್ಪನನ್ನು ಕರೆತರೆಯಲು ಹೋಗ್ಬಾ ಅಂತ ಹೇಳ್ಬಿಟ್ಟು, ಈಗ ಅಮ್ಮ ಕೇಳಿದ ತಕ್ಷಣ ಉಂಟೆ, ಇದು ಸಾಧ್ಯನೇ ಅಂತ ಕೇಳ್ತೀರಾ? ದೊಡ್ಡವರು ನೀವು, ನನಗೊಂದು ಮಾತು ಹೇಳ್ಬಿಟ್ಟು ಅಮ್ಮ ಕೇಳಿದಾಗ ಇಲ್ಲ ಅಂತ ಹೇಳ್ತೀರಾ ಅಂತ ಹೇಳಿದಾಗ, ಇಲ್ಲ ನಾನು ಹೋಗ್ತೀನಿ. ಅಮ್ಮ ಯಾವಾಗ್ಲೂ ಅಣ್ಣನನ್ನ ನೆನೆಸಿ ಅಂದ್ರೆ ತನ್ನ ಪತಿಯನ್ನ ಗಂಡನನ್ನ ನೆನೆಸ್ಕೊಂಡು ಅಳ್ತಾ ಇರ್ತಾಳೆ. ನಾನು ಹೋಗ್ಬಿಟ್ಟು ನನ್ನ ಅಪ್ಪನನ್ನ ಕರೆತರ್ತೀನಿ, ನನ್ನ ತಂದೆಯನ್ನ ಕರೆತರ್ತೀನಿ ಅಂತ ಹೇಳ್ಬಿಟ್ಟು ರಾಹುಲ ಹೇಳ್ತಾನೆ. ಆ ರಾಹುಲನ ಮಾತಿಗೆ ಯಶೋಧರ್ ಹೇಳ್ತಾಳೆ, ಕೇಳಿದಿರಾ ಅಸುಳೆಯಾಡುವ ಮಾತ? ನನಗೂ ನಿನ್ನೆ ನೋಡಿದ ಒಂದು ಕನಸು ಮನವು ತುಡುಕಿ ಉಸಿರಿಂದ ಉಸಿರು ಕಳವಾಗಿ ಚೇತನವೆಲ್ಲ ಬೆಂಡಾಗಿ ಹೋಗಿಹುದು, ಒಣಗಿ ತಾರಾಗಿಹುದು. ಆಗ ಕೇಳಿದಿರಾ ಏನು ರಾಹುಲ ಆಡ್ತಕ್ಕಂತಹ ಮಾತುಗಳನ್ನ? ನನಗೂ ನಿನ್ನೆ ಒಂದು ಕನಸು ಬಿದ್ದಿತ್ತು. ಕನಸನ್ನು ಕಂಡಂತಹ ನನ್ನ ಒಂದು ಮನಸ್ಸು ಈಗ ಏನಾಗಿದೆ, ಉಸಿರು ಕಟ್ಟಿದಂತಹ ಆಗಿದೆ, ನನಗೆ ಶಕ್ತಿನೇ ಇಲ್ಲದಂತಹ ಆಗ್ಬಿಟ್ಟಿದೆ. ನನ್ನ ಈ ಒಂದು ಶರೀರ, ಈ ಒಂದು ದೇಹವೆಲ್ಲ ಬೆಂಡಾಗಿ ಹೋಗ್ಬಿಟ್ಟಿದೆ, ಒಣಗಿ ಹೋಗ್ಬಿಟ್ಟಿದೆ, ತರಹಾಗಿದೆ.
ಅಂತ ಹೇಳಿದಾಗ ಮುಂದೆ ರಾಜ ಏನ್ ಹೇಳ್ತಾನೆ ಅಂದ್ರೆ, ಹೌದು, ಅಂಬಿಕೆ ಕನಸ ಮಾತ ಹೇಳಿದಳೆನಗೆ. ಅಂಬಿಕೆ ನನಗೆ ಆ ಒಂದು ಕನಸಿನ ಒಂದು ಮಾತನ್ನ ಹೇಳಿದಳು. ನಿಜದಿಂದ ಬಂದಿರುವ ನೋವು ಸಾಕಾಗಿರಲು ಕನಸೊಂದು ಬೇರೆ ನಿನ್ನನ್ನು ಹಿಂಸೆ ಪಡಿಸುತ್ತಿದೆ. ಜೀವನದಲ್ಲಿ ಈಗಾಗಲೇ ಬೇರೆ ಒಂದು ಘಟನೆ ನಡೆದೋಗಿದೆ, ಈಗ ಕನಸು ಬೇರೆ ಬಿದ್ದಿದೆ, ಇದು ಸಹ ನಿನ್ನನ್ನು ಹಿಂಸೆ ಮಾಡ್ತಾ ಇದೆಯಲ್ಲ ಅಂದಾಗ, ಯಶೋಧರೆ, ಇಂದು ಇರುಳಾಗುವುದು, ಇನ್ನೇನು ಮಾಡುವ? ನಿದ್ದೆಯಲ್ಲಿ ಮುಳುಗಲಿನ್ನಾವ ಕನಸಿನ ಮೊಸುಳೆ ಹಿಡಿಯುವುದೋ? ಇನ್ನೆನಿತು ತೊಡಲಬೇಕು ಎಂದು ಚೇತನಗಳೆಲ್ಲ ಭೀತಿಯಲ್ಲಿ ಕಲಕಿವೆ ಹೆನಗೆ. ನನ್ನನ್ನು ಉತ್ತರಿಸಬೇಕು, ಮಂಡಿಯೂರಿ ನಮಸ್ಕರಿಸುವಳು. ಯಶೋಧರೆ ಹೇಳ್ತಾ ಹೋಗ್ತಾಳೆ, ಇಂದು ಕತ್ಲಾಗ್ತಾ ಹೋಗ್ತಿದೆ, ಇನ್ನೇನು ಮಾಡೋದು? ನಿದ್ದೆ ಮಾಡೋದಕ್ಕೆ ಹೋದ್ರೆ ಇನ್ಯಾವ ಒಂದು ಮೊಸುಳೆ ನನ್ನನ್ನು ಹಿಡಿಯುತ್ತೋ? ಇನ್ನೆಷ್ಟು ನಾನು ಕಷ್ಟವನ್ನು ಅನುಭವಿಸ್ಬೇಕು, ಕಷ್ಟದಲ್ಲಿ ತೊಡಲ್ಬೇಕು. ನನಗೆ ಚೇತನಗಳೆಲ್ಲ ಕಳೆದು ಹೋಗಿದೆ, ಅಂದ್ರೆ ಶಕ್ತಿ ಇಲ್ದಂತಾಗಿದೆ. ಬರೀ ಒಂದು ಭಯದ ಭೀತಿಯಲ್ಲಿಯೇ ಅವಳ ಒಂದು ಮನಸ್ಸು ಕರಿತಾ ಇದೆಯಂತೆ. ಅಷ್ಟೇ ಅಲ್ಲ, ನನ್ನನ್ನು ಉದ್ಧರಿಸಬೇಕು ಅಂತ ಹೇಳ್ಬಿಟ್ಟು ಮಂಡಿಯೂರಿ ನಮಸ್ಕರಿಸ್ತಾಳೆ ರಾಜನಿಗೆ. ಮುಂದಿನ ಒಂದು ಭಾಗದಲ್ಲಿ ರಾಹುಲ ತನ್ನ ತಂದೆಯನ್ನು ಕರೆತರಲು ಹೋಗ್ತಾನೋ ಇಲ್ಲೋ ಅಂತ ನೋಡೋಣ. ಅದಕ್ಕೆ ರಾಜ ಆಗಿರ್ತಕ್ಕಂತಹ ಶುದ್ಧೋಧನ ಒಪ್ಪಿಗೆ ಕೊಡ್ತಾನೋ ಇಲ್ವೋ, ಅದೇ ರೀತಿ ಯಶೋಧರೆ ಸಹ ಅನುಮತಿ ಕೊಡ್ತಾಳೋ ಇಲ್ಲ ಅಂತ ಹೇಳ್ಬಿಟ್ಟು ಮುಂದಿನ ಭಾಗದಲ್ಲಿ ನೋಡ್ತಾ ಹೋಗೋಣ ಮಕ್ಕಳೇ. ಧನ್ಯವಾದಗಳು.